ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ UPA ಸರ್ಕಾರ ಇದ್ದಾಗ ಬ್ಯಾಂಕ್ ಏಕೀಕರಣ ವಿಲೀನದ ಪ್ರಕ್ರಿಯೆ ಆರಂಭಿಸಿತ್ತು. ಆವಾಗ ನಿಮಗೆಲ್ಲ ಗೊತ್ತಿರ್ಬೋದು, ನರಸಿಂಹನ್ ಕಮಿಟಿ ರಿಪೋರ್ಟ್ ಅಂತ ಒಂದು ಇದನ್ನು ರಿಟೈರ್ಡ್ ರಿಸರ್ವ್ ಬ್ಯಾಂಕಿನವರನ್ನು ಒಂದು ಕಮಿಟಿ ಅಪಾಯಿಂಟ್ಮೆಂಟ್ ಮಾಡಿದರು. ಅದರದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಬ್ಯಾಂಕಿನಲ್ಲೆಲ್ಲ ಇದು ರಿಫಾರ್ಮ್ಸ್ ತರಲಿಕ್ಕೆ. ಅದರಲ್ಲಿ ಅವರು ಮಾಡಿದ ಮೇಯ್ನ್ ರೆಕಮೆಂಡೇಷನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಟೈರ್ 1ನಲ್ಲಿ ಫಾರಿನ್ ಬ್ಯಾಂಕ್ಸ್ 3 ಅಥವಾ 4 ಫಾರಿನ್ ಬ್ಯಾಂಕ್ಸ್ ಇರಬೇಕು ಅಂತ, ಮತ್ತು ಟೈರ್ 2ನಲ್ಲಿ ನಮ್ಮ ಇಂಡಿಯನ್ ಬ್ಯಾಂಕ್ಸ್ 8ರಿಂದ 10 ಇರಬೇಕು. ಅಂದರೆ ಆ್ಯಕ್ಚುಲಿ ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅಂದರೆ ದೊಡ್ಡ ಸೈಜಿನ ಬ್ಯಾಂಕ್ ಪ್ರಪಂಚದಲ್ಲಿ ಬಾಕಿದ್ದಕ್ಕೆ ಕಾಂಪಿಟೇಟ್ ಮಾಡಲಿಕ್ಕೆ ಅನುಕೂಲವಾಗಿರ್ತದೆ ಎಂಬುದು ಅವರ ಉದ್ದೇಶ. ಆಗಲಿ ಅದನ್ನು ಒಪ್ಪೋಸ್ ಮಾಡಿಲ್ಲ. ಈಗ ಸಡನ್ಲಿ ಬ್ಯಾಂಕ್ ನ್ಯಾಷನಲೈಸೇಷನ್ ಆಯಿತು. ಈಗ ಪುನಃ ಅದನ್ನು ಮರ್ಜರ್ ಮಾಡ್ತಾ ಇದ್ದಾರೆ ಅಂತ ಆಗುವ ಎಲ್ಲರೂ ಅವರವರ ಸೆಲ್ಫ್ ಇಂಟ್ರೆಸ್ಟಿಗೋಸ್ಕರ ಶುರು ಮಾಡಿದ್ದಾರೆ. ಆದರೆ ಅದು ಸರಿಯಲ್ಲ. ಈಗ ನಮಗೆ ನಾನು ಹೇಳಿದಾಗೆ 73% ಆಫ್ ದ ಶೇರ್ಸ್ ಗೌರ್ಮೆಂಟ್ನಲ್ಲಿದೆ. ಓನ್ಲಿ 27% ಶೇರ್ಸ್ ಮಾತ್ರ ಈಗ ಪ್ರೈವೇಟ್ನಲ್ಲಿರೋದು. ಹಾಗಿರುವಾಗ ನಮಗೆ ಅದರಲ್ಲಿ ಏನು ಸೇ ಇಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ ಏನಂತ ಹೇಳಿದ್ರೆ, ವಿಜಯ ಬ್ಯಾಂಕಿನ ಅಭಿವೃದ್ಧಿಯ ರೂವಾರಿ ಅಂದರೆ ಮೇಯ್ನ್ ಆರ್ಕಿಟೆಕ್ಟ್ ಅಂತ ಹೇಳ್ಬೋದು ಅವರು, ಮೂಲ್ಕಿ ಸುಂದರಾಮ್ ಶೆಟ್ಟಿ ಅವರ ಹೆಸರನ್ನು ನಾವು ಇದು ಲೈಟ್ ಹೌಸ್ ಹಿಲ್ ರೋಡಿಗೆ ಇಡಬೇಕು ಅಂತೇಳಿ ಇಲ್ಲಿ ಕಾರ್ಪೊರೇಷನ್ನಲ್ಲಿ ಅಪ್ರೂವ್ ಆಗಿತ್ತು, ಮೀಟಿಂಗ್ನಲ್ಲಿ ಅಪ್ರೂವ್ ಆಯಿತು, ಗೌರ್ಮೆಂಟಲ್ಲಿ ಅಪ್ರೂವ್ ಆಯಿತು. ಮತ್ತು ಇದು ಆಗಿ ನಾಮಕರಣ ಮಾಡಲಿಕ್ಕೆ ದಿನವೂ ಫಿಕ್ಸ್ ಆಗಿತ್ತು, ಫಂಕ್ಷನ್ ಮಾಡಲಿಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಅಷ್ಟರಲ್ಲಿ ಇಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಹೋಗಿ ಅದನ್ನು ಈಗ ನಮ್ಮ ಆಗಿನ ಶಾಸಕರಾದ JR ಲೋಬೋ ಹಾಗೂ ಇವರು ಐವನ್ ಡಿಸೋಜ ಅವರು ಹೋಗಿ ಓವರ್ ನೈಟಾಗಿ ಆ ಆರ್ಡರನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದರು ಅಂತ ಹೇಳಿದ್ರೆ ಅದು ಮಾಡಬಾರ್ದು ಅಂತ. ಅದೇ ಮನುಷ್ಯರು ಈಗ ಹೇಳ್ತಾ ಇದ್ದಾರೆ ವಿಜಯ ಬ್ಯಾಂಕಿಗೆ ಅವರು ಈಗ ಹೇಳ್ತಾ ಇದ್ದಾರೆ ಇದಾದರೆ ನಾವು ಸುಂದರಾಮ್ ಶೆಟ್ಟಿ ಹೆಸರು ಇದು ಇಡ್ತೇವೆ ಅಂತ ಹೇಳಿದರೆ. ಆದರೆ ಅದೆಲ್ಲ ಆಗದ ಮಾತಂದರೆ ಅವರು ಸುಮ್ಮನೆ ಹೇಳ್ತಾ ಇರೋದು, ಅದಕ್ಕೇನು ಇದಿಲ್ಲ. ಯಾವಾಗ ಏನು ಹೆಲ್ಪ್ ಮಾಡಬೇಕಂತಿತ್ತ ಯಾವಾಗ ಅವರ ಕೈಯಲ್ಲಿತ್ತೋ ಆವಾಗ ಮಾಡಿಲ್ಲ. ಅದರ ಬದಲು ಮಾಡ್ಬೋದಲು ಆಗ ಅದನ್ನು ಉಪದ್ರಣೆ ಮಾಡಿಬಿಟ್ರು. ಮತ್ತು ಸುಂದರಾಮ್ ಶೆಟ್ಟಿ ಅವರಂಥ ಮಹಾನ್ ನಾಯಕರಿಗೆ ಅವಮಾನ ಮಾತನಾಡಿದ ಈ ನಾಯಕರಿಗೆ ಈಗ ವಿಲೀನದ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ. ವಿವಾದ ಬಗೆಹರಿಸಲು ಸತ್ಯ ಶೋಧನಾ ಸಮಿತಿ ನೇಮಿಸಿ ಆಗಿನ ಉಸ್ತುವಾರಿ ಸಚಿವ ರಮನಾಥ್ ರೈ ಅವರು ಯಾವುದೇ ಕಾರ್ಯಕ್ರಮ ಕೊಳ್ಳದೆ ಸುಂದರಾಮ್ ಶೆಟ್ಟಿ ಅವರ ಅಭಿಮಾನಿಗಳನ್ನು ವಂಚಿಸಿದ್ದರು. ಈಗ ನಾಯಕರಿಗೆ ಯಾವುದೇ ಇದು ಕೇಳಲಿಕ್ಕೆ ಇದಿಲ್ಲ, ರೈಟ್ ಇಲ್ಲ ಅವರಿಗೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕಾಂಪೀಟ್ ಮಾಡಬೇಕಿದ್ರೆ ಈ ಬ್ಯಾಂಕ್ ದೊಡ್ಡದು ಬ್ಯಾಂಕ್ ಆಗಲೇಬೇಕು. ಈ 2 ಬಿಲ್ಡಿಂಗಿಗೆ ವಿಜಯ ಅಂತ ಹೆಸರಿಡ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಬಟ್ ದಟ್ 2 ಬಿಲ್ಡಿಂಗ್ ವಿಲ್ ಬಿ ನೇಮ್ಡ್ ಆಸ್ ವಿಜಯ ಅಷ್ಟೇ. ಒಂದು ಇದು ಓನ್ ಬಿಲ್ಡಿಂಗ್, ಇನ್ನೊಂದು ಬ್ಯಾಂಗ್ಳೂರಲ್ಲಿ ಓನ್ ಬಿಲ್ಡಿಂಗ್, ಹೆಡ್ ಆಫೀಸ್, ನಮ್ಮದು ಹೆಡ್ ಆಫೀಸ್, ಅದೆರಡು ಓನ್ ಬಿಲ್ಡಿಂಗ್.